ತೊಕ್ಕೋಟು ಪರಿಸರದ ಕಾಪಿಕಾಡ್ ಉಮಾಪುರಿಯಲ್ಲಿ 2011ರಲ್ಲಿ ನವನಿರ್ಮಾಣಗೊಂಡು ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವನ್ನು ಕಂಡ ಶ್ರೀ ಉಮಾಮಹೇಶ್ವರಿ ಕ್ಷೇತ್ರ ಈಗ ಮತ್ತೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗಿದೆ. ಕ್ಷೇತ್ರದಲ್ಲಿ ಈ 14 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಿವೆ. ಬ್ರಹ್ಮಕಲಶೋತ್ಸವದ ಅಂಗವಾಗಿ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದಂತೆ ಶ್ರೀ ಭದ್ರಕಾಳಿ ಅಮ್ಮನವರ ಪೀಠ ಪ್ರತಿಷ್ಠಾಪನೆ ನಡೆಯಲಿದೆ ಮತ್ತು ಹೊಸ ಯೋಜನೆಗಳು, ಅಭಿವೃದ್ಧಿ ಕಾರ್ಯಗಳು ನಡೆಯಲಿದೆ. ಫೆಬ್ರವರಿ 1ರಂದು ಹೊರೆಕಾಣಿಕೆ ಸಮರ್ಪಣಾ ಮೆರವಣಿಗೆಯೊಂದಿಗೆ ಬ್ರಹ್ಮಕಲಶೋತ್ಸವ ಆರಂಭವಾಗಿ 6ರಂದು ಅಷ್ಟಬಂಧ ಬ್ರಹ್ಮಕಲಶ ನಡೆಯಲಿದೆ. ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಪ್ರತಿದಿನ ಸಂಜೆ ಧಾರ್ಮಿಕ ಸಭೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಸತೀಶ್ ಕುಂಪಲ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮಗಳ ವಿವರ ನೀಡಿದರು. 2011ರ ಹಿಂದೆ ಈ ಕಾಪಿಕಾಡ್ನಲ್ಲಿ ಅನೇಕ ಬೇರೆ ಬೇರೆ ಘಟನೆಗಳ ಮುಖಾಂತರ ಗದ್ಗದಿತರಾಗಿರುತ್ತಂಥ ಈ ಒಂದು ಪ್ರದೇಶದಲ್ಲಿ ಈ ಊರಿನ ಎಲ್ಲರ ಪ್ರಮುಖರ ಒಂದು ಮಾರ್ಗದರ್ಶನದಂತೆ ಪ್ರಶ್ನಾಚಿಂತನೆಯಲ್ಲಿ ಬಂದ ರೀತಿಯಲ್ಲಿ ಅನೇಕ ವರ್ಷಗಳಿಂದ ಈ ಒಂದು ಪ್ರದೇಶದಲ್ಲಿ ದೇವಸ್ಥಾನದ ಕುರುಹುಗಳಿದ್ದ ಕಾರಣ, ನಿರ್ಜೀವ ವ್ಯವಸ್ಥೆಯಲ್ಲಿದ್ದ ಕಾರಣ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡೋದರ ಮುಖಾಂತರ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಎನ್ನುವ ಒಂದು ಪ್ರಶ್ನಾಚಿಂತನೆಯಲ್ಲಿ ಬಂದ ಕಾರಣ ಆ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದ ನಿರ್ಮಾಣದ ಕಾರ್ಯ ಪ್ರಾರಂಭ ಆಯಿತು. ಈ ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ಊರಿನ ಮತ್ತು ಅನೇಕ ಹೊರದ ಪ್ರದೇಶದಲ್ಲಿರುವಂಥ ಅನೇಕ ದಾನಿಗಳ ಮತ್ತು ಭಕ್ತರ ಒಂದು ಸಹಕಾರದಿಂದ ಈ ಒಂದು ದೇವಸ್ಥಾನವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿ ನಿರ್ಮಾಣ ಮಾಡುವುದರ ಮುಖಾಂತರ ಈ ದೇವಸ್ಥಾನದ ಪ್ರತಿಷ್ಠೆಯನ್ನ ಬ್ರಹ್ಮಕಲಶೋತ್ಸವವನ್ನು 2011ಕ್ಕೆ ಮಾಡಿ ಇವತ್ತು ಸರಿಸುಮಾರು 14 ವರ್ಷ ಆಗಿದೆ. 2011ಕ್ಕೆ ಈ ಒಂದು ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಆಗಬೇಕಿದ್ರೆ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ಅವರ ಪರಿಶ್ರಮದ ಕಾರಣಕ್ಕೋಸ್ಕರ ಈ ದೇವಸ್ಥಾನ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಲೋಕಾರ್ಪಣೆ ಆಗುವುದರ ಮುಖಾಂತರ ಈ ದೇವರ ಅನುಗ್ರಹ ಸಿಕ್ಕಿದೆ. ಉಮಾಮಹೇಶ್ವರಿ ದೇವರ ನಿರಂತರ ಒಂದು ಪ್ರಾರ್ಥನೆಯ ಮುಖಾಂತರ ಈ 14 ವರ್ಷಗಳ ಕಾಲ ಈ ದೇವಸ್ಥಾನ ನಮ್ಮ ಜಿಲ್ಲೆ, ಹೊರ ಜಿಲ್ಲೆಗೆ ಕೂಡ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಅಧ್ಯಕ್ಷರಾದ ಸನ್ಮಾನ್ಯ ಎ.ಜೆ. ಶೇಖರ್ ಅವರ ನೇತೃತ್ವದಲ್ಲಿ ಅತ್ಯಂತ ಒಳ್ಳೆಯ ರೀತಿಯ ಈ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳಿಗೆ ಬೇಕಾದಂತ ಎಲ್ಲ ಸವಲತ್ತನ್ನು ಕೊಡುವುದರ ಮುಖಾಂತರ ಇಲ್ಲಿ ಬರುವಂತ ಭಕ್ತರಿಗೆ ಒಳ್ಳೆಯ ರೀತಿಯ ಪೂಜೆ ಪುರಸ್ಕಾರ ಮತ್ತು ಪ್ರಸಾದ ಸ್ವೀಕಾರಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡುವುದರ ಮುಖಾಂತರ ಈ ದೇವಸ್ಥಾನ ಆಸುಪಾಸಿನಲ್ಲದೆ ಬೇರೆ ಪ್ರದೇಶದಲ್ಲಿ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ದೇವಸ್ಥಾನದ ಭಕ್ತರಿದ್ದಾರೆ. ಆ ಭಕ್ತರ ಎಲ್ಲರ ಸಹಕಾರದಿಂದ ಈ ಒಂದು ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಆದ ನಂತರ ಕೂಡ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಪ್ರಾರಂಭದಲ್ಲಿ ಅತ್ಯಂತ ಕಷ್ಟದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣದ ಕಾರ್ಯ ಮಾಡಿದ್ರು ಕೂಡ, ಆ ಸಂದರ್ಭದಲ್ಲಿ ಎಲ್ಲ ಪ್ರಮುಖರ ಸಹಕಾರದಿಂದ ಮಾಡಿದ್ರು ಕೂಡ ನಂತರದ ದಿನಗಳಲ್ಲಿ ಈ ದೇವರ ಕಾರಣಿಕ ಮತ್ತು ದೇವರ ಅನುಗ್ರಹದಿಂದ ಸಾಕಷ್ಟು ಇಲ್ಲಿ ಬಂದು ಬೇಡಿಕೊಂಡ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಿದೆ. ಅವರ ಜೀವನದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಈ ಸುತ್ತಮುತ್ತ ಇರುವ ಎಲ್ಲ ಜನರ ಭಾವನೆಗಳಿಗೆ, ಬದುಕಿಗೆ ಈ ದೇವರು ಆಸರೆಯಾಗಿ ನಿಂತಿರುವ ಕಾರಣ ಇವತ್ತು ಎಲ್ಲರೂ ಕೂಡ ಈ ದೇವಸ್ಥಾನದ ಮೇಲೆ ಅಪಾರವಾದ ನಂಬಿಕೆಯನ್ನ ಇಟ್ಟು ನಿತ್ಯ ನಿರಂತರ ಬೆಳಿಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು ಅಥವಾ ರಾತ್ರಿಯ ಪೂಜೆ ಪುರಸ್ಕಾರಗಳಿಗೆ ವಿಶೇಷವಾಗಿ ತಮ್ಮದೇ ಆದ ಕೊಡುಗೆ ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಮುಂದೆ ಬರುವಂತದ್ದನ್ನು ಕೂಡ ನೋಡಿದ್ರೆ ಈ ದೇವರ ಅನುಗ್ರಹ ಎಲ್ರಿಗೂ ಸಿಕ್ಕಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಜನಸಂದಣಿ ಬರುವಂತದ್ದು, ಭಕ್ತರ ಸಮೂಹ ಬರುವಂತದ್ದು ಇದನ್ನ ನೋಡ್ತಾ ಇದ್ದೇವೆ. ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲಿ ಕೂಡ ಧಾರ್ಮಿಕ ಕೆಲಸ ಕಾರ್ಯ ಆದ್ರೆ ಅದಕ್ಕೆ ಪೂರಕವಾಗಿ ಸಹಕಾರ ಕೊಡುವಂತದ್ದು, ಎಲ್ಲಿ ಕೂಡ ಆದ್ರೆ ನಿತ್ಯ ನಿರಂತರ ಭಜನಾ ಕಾರ್ಯಕ್ರಮವನ್ನ ಕೊಡುವಂತದ್ದು, ಚೆಂಡೆಯ ಸೇವೆಯನ್ನ ಕೊಡುವಂತದ್ದು, ಬೇರೆ ಬೇರೆ ರೀತಿಯ ಧಾರ್ಮಿಕ ಕೆಲಸಕ್ಕೆ ಕೂಡ ಸಹಕಾರವನ್ನ ಕೊಡುವುದರ ಮುಖಾಂತರ ಈ ದೇವಸ್ಥಾನದ ದೇವರು ಉಮಾಮಹೇಶ್ವರಿ ದೇವರು ಎಲ್ರಿಗೆ ಅನುಗ್ರಹವನ್ನ ಮಾಡಿದ್ದಾರೆ. ಇವತ್ತು
ಮತ್ತೆ ಬ್ರಹ್ಮಕಲಶೋತ್ಸವದ ಈ ಒಂದು ಸುದಿನ ಬಂದಿದೆ. ಈಗಾಗಲೇ ಪ್ರಶ್ನಾ ಚಿಂತನೆ ಪ್ರಕಾರ ಈ ಭದ್ರಕಾಳಿಯ ದೇವರ ಪ್ರತಿಷ್ಠೆ ಆಗಬೇಕು. ಆ ಒಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಭದ್ರಕಾಳಿ ಕೂಡ ನೆಲೆಯೂರಿ ನಿಂತು ನಮಗೆಲ್ಲ ಅನುಗ್ರಹ ಮಾಡಬೇಕೆನ್ನುವ ಪ್ರಶ್ನಾ ಚಿಂತನೆಯಲ್ಲಿ ಬಂದ ಕಾರಣ ಆ ನಿರ್ಮಾಣದ ಕಾರ್ಯ ಕೂಡ ಈಗಾಗಲೇ ಅಂತಿಮ ಹಂತದಲ್ಲಿದೆ. ಮತ್ತು ದೇವಸ್ಥಾನದ ಯಾವುದೆಲ್ಲ ಕೆಲಸ ಕಾರ್ಯವನ್ನು ಮಾಡಬೇಕು, ಹೆಚ್ಚಿನ ಅಂಶ ಇತಿಹಾಸದಲ್ಲಿ ಬರೆದಿರುವ ರೀತಿಯಲ್ಲಿ 90 ಭಾಗ ಈಗಾಗಲೇ ಎಲ್ಲ ಕೆಲಸ ಕಾರ್ಯವನ್ನು ಮುಗಿಸಿ ಬ್ರಹ್ಮಕಲಶೋತ್ಸವಕ್ಕೆ ಇನ್ನು ಸಿದ್ಧತೆಯನ್ನ 2-3 ದಿನದಲ್ಲಿರುವ ಸಂದರ್ಭದಲ್ಲಿ ಮಾಡಿ ಆಗಿದೆ. ನಮ್ಮ ಈ ಒಂದು ದೇವಸ್ಥಾನದ ಸುತ್ತಮುತ್ತಲಿನವರ ಸಹಕಾರ ಮತ್ತು ಇದಕ್ಕೆ ಬೇಕಾದಂತ ಭೂಮಿಯ ವ್ಯವಸ್ಥೆ, ನಾಡಿದ್ದು ಬ್ರಹ್ಮಕಲಶೋತ್ಸವ ಮಾಡಬೇಕಿದ್ರೆ ಹಿಂದೆ ಮಾಡಿದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಬರುವ ನಿರೀಕ್ಷೆಯನ್ನ ಹೊಂದಿದ್ದೇವೆ. ಈಗಾಗಲೇ ಒಂದು ಸಭೆ ಮಾಡಬೇಕಿದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾರೆ. ಬ್ರಹ್ಮಕಲಶೋತ್ಸವಕ್ಕೆ ಪೂರಕವಾಗಿ ಹೊರಕಾಣಿಕೆಯ ಒಂದು ಕಾರ್ಯದಲ್ಲಿ ಏನು ಸಭೆಯನ್ನ ಮಾಡಿದ್ದೇವೆ. ಈಗಾಗಲೇ ತಲಪಾಡಿ, ಆಸೇಗೋಲಿ ಅಥವಾ ತೊಕ್ಕೋಟು, ಉಳ್ಳಾಲ ಅಥವಾ ಮಂಗಳೂರು ನಮ್ಮ ನಗರ ಪ್ರದೇಶದಲ್ಲಿ ಕೂಡ ನಮ್ಮ ಶರವ ಮಹಾಗಣಪತಿ ದೇವಸ್ಥಾನ ರಾಘವೇಂದ್ರ ಶಾಸ್ತ್ರಿಗಳ ಒಂದು ಸಮ್ಮುಖದಲ್ಲಿ ನಡೆದಂತ ಸಭೆಯಲ್ಲಿ ಕೂಡ ನಮ್ಮ ಜಿಲ್ಲೆಯ ನಾಯಕರಾದ ಮೋಹನಪ್ಪ ಭಂಡಾರಿ ಅವರ ನೇತೃತ್ವದಲ್ಲಿ ಒಂದು ಅಲ್ಲಿಂದ ಹೊರೆಕಾಣಿಕೆಯ ದಿಬ್ಬಣ ಮೆರವಣಿಗೆ ಬರಬೇಕು ಎನ್ನುವ ಹಿನ್ನೆಲೆಯಲ್ಲಿ ಸಭೆ ಮಾಡಲಾಯಿತು. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿಂದ ಮಂಗಳೂರಿಂದ ಕೂಡ ಸಹಕಾರ ಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ 2-3 ಸಭೆ ಆಗಿದೆ. ನಿನ್ನೆ ಅವರು ಇವತ್ತು ಇಲ್ಲಿಗೆ ಕೂಡ ಸಭೆಯನ್ನ ಮಾಡಲಿಕ್ಕೆ ಬರುವುದರ ಮುಖಾಂತರ ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ನೆರೆಯ ಮಂಗಳೂರು ಸುತ್ತಮುತ್ತ ಎಲ್ಲ ಪ್ರದೇಶದಿಂದ ಅತ್ಯಂತ ದೊಡ್ಡ ಒಂದು ಸಹಕಾರವನ್ನ ನಿರೀಕ್ಷೆ ಮಾಡಿದ್ದೇವೆ. ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗಿದೆ. ನಾಡಿದ್ದು 1ನೇ ತಾರೀಕು ಈಗಾಗಲೇ ಬ್ರಹ್ಮಕಲಶೋತ್ಸವಕ್ಕೆ ಬೇಕಾದಂತಹ ತಯಾರಿಯನ್ನ ಮಾಡುವುದರ ಮುಖಾಂತರ 1ನೇ ತಾರೀಕು ಬ್ರಹ್ಮಕಲಶೋತ್ಸವಕ್ಕೆ ಪೂರ್ವಭಾವಿಯಾಗಿ ನಮ್ಮ ತೊಕ್ಕೋಟು ನಾಗಬ್ರಹ್ಮಸ್ಥಾನದ ಒಂದು ಕ್ಷೇತ್ರದಿಂದ ಇಲ್ಲಿ ಹೊರೆಕಾಣಿಕೆ ಮೆರವಣಿಗೆಯ ದಿಬ್ಬನ ಯಾತ್ರೆಯು ನಮ್ಮ ದೇವಸ್ಥಾನಕ್ಕೆ 1ನೇ ತಾರೀಕು ಬರ್ಲಿಕ್ಕಿದೆ. ಮಂಗಳೂರಿಂದ ಶರವ ಮಹಾಗಣಪತಿ ದೇವಸ್ಥಾನದಿಂದ ಸರಿಸುಮಾರು 3:30 ಗಂಟೆಗೆ ಅಲ್ಲಿಂದ ಪ್ರಾರಂಭ ಆಗಿದ್ರೆ ನಮ್ಮ ತೊಕ್ಕೋಟಲ್ಲಿ ನಾಗಬ್ರಹ್ಮಸ್ಥಾನದಿಂದ 5 ಗಂಟೆಗೆ ಹೊರಡುವ ಬಗ್ಗೆ ಈಗಾಗಲೇ ತೀರ್ಮಾನವನ್ನ ಮಾಡಿ ಅದಕ್ಕೆ ಬೇಕಾದ ತಯಾರಿಯನ್ನ ಮಾಡ್ಕೊಂಡಿದ್ದೇವೆ. ಸರಿಸುಮಾರು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಾಹನಗಳ ಜಾಥದೊಂದಿಗೆ ಹೊರೆಕಾಣಿಕೆಯನ್ನ ತರುವ ಬಗ್ಗೆ ಈಗಾಗಲೇ ಸಂಘ ಸಂಸ್ಥೆಗಳು ಭಾರಿ ಉತ್ಸುಕದಿಂದ ಸಭೆಯನ್ನ ಮಾಡಿದ್ದಾರೆ. ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿದ್ದಾರೆ. 1 ತಾರೀಕಿಗೆ ಸಂಜೆ ಅಲ್ಲಿಂದ ಮೆರವಣಿಗೆ ಬಂದ ನಂತರ ಮುಂದಿನ ದಿನಗಳಲ್ಲಿ 1ನೇ ತಾರೀಕಿಂದ 6ನೇ ತಾರೀಕು ತನಕ ನಡೆಯುವಂತ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ವಿವಿಧ ರೀತಿಯ ಧಾರ್ಮಿಕ ಕಾರ್ಯದೊಂದಿಗೆ, ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮದೊಂದಿಗೆ ನಮ್ಮ ನೀಲೇಶ್ವರ ಕುಂಟಾರು ರವೀಶ್ ತಂತ್ರಿಯವರ ಮುಖೇನ ಅವರ ಮಾರ್ಗದರ್ಶನದಲ್ಲಿ, ಅವರ ಪೌರೋಹಿತ್ಯದಲ್ಲಿ, ಅವರು ಈ ದೇವಸ್ಥಾನದ ತಂತ್ರಿವರ್ಯರಾಗಿ ಅವರ ಮಾರ್ಗದರ್ಶನದಲ್ಲಿ ನಡೆಯುವಂತ ಎಲ್ಲ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮ 1ರಿಂದ 6ನೇ ತಾರೀಕು ತನಕ ನಡೆಯಲಿಕ್ಕಿದೆ. ಅವರ ಮುಖಾಂತರ ಈ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ. 1ನೇ ತಾರೀಕು ಹೊರೆಕಾಣಿಕೆ ದಿಬ್ಬನ ಬಂದ ನಂತರ ಪ್ರತಿನಿತ್ಯ ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನದ ಅನ್ನ ಪ್ರಸಾದದ ವ್ಯವಸ್ಥೆ, ರಾತ್ರಿ ಅನ್ನ ಪ್ರಸಾದದ ವ್ಯವಸ್ಥೆ ನಿರಂತರವಾಗಿ ಈ ಒಂದು ದೇವಸ್ಥಾನದ ಪುಣ್ಯ ಕಾರ್ಯದಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗೆ ಬೇಕಾದಂತ ವ್ಯವಸ್ಥಿತ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಕಾರ್ಯಕರ್ತರ ಜೋಡಣೆಯ ಜೊತೆಗೆ ಮಾಡುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಮುಂದುಗಡೆ ವೇದಿಕೆ, ಅದಕ್ಕೆ ಬೇಕಾದಂತ ಸುಸಜ್ಜಿತ ವಾತಾವರಣ ಇರುವಂತ ಸಭಾಂಗಣದ ವ್ಯವಸ್ಥೆ, ಬೇಕಾದಂತ ನೀರಿನ ವ್ಯವಸ್ಥೆ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಸ್ಥಳೀಯ ಜನರು ಕೂಡ ಇದಕ್ಕೆ ಸಹಕಾರವನ್ನ ಮತ್ತು ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಕಾರಣದಿಂದ ಯಾವುದೇ ರೀತಿಯ ಒತ್ತಡಗಳು ಬಾರದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನ ಪರ ಊರಿನ ಸಂಘ ಸಂಸ್ಥೆಗಳ ಮಾರ್ಗದರ್ಶನದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಮಾಡುವ ಸಭೆಗಳು ಈಗಾಗಲೇ ಮುಕ್ತಾಯಗೊಂಡಿದೆ ಮತ್ತು ಅದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನ ಮಾಡಿದ್ದೇವೆ. 1ನೇ ತಾರೀಕಿಗೆ ನಮ್ಮ ಊರಿನ ಎಲ್ಲ ಹಿರಿಯರ, ವಿಶೇಷವಾಗಿ ನಮ್ಮ ದೇವಮೂಲ್ಯನ್ನ, ನಮ್ಮ ಉಳ್ಳಾಲ್ತಿ ಧರ್ಮರಸರ ಆ ಕ್ಷೇತ್ರದ ನಮ್ಮೆಲ್ಲರ ಹಿರಿಯರು ಮೂಲ್ಯನ್ನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಲಿಕ್ಕಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಊರಿನ ಎಲ್ಲ ದೈವಸ್ಥಾನಗಳ ವಿವಿಧ ಸಮಾಜದ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ
ಉಗ್ರಾಣ ಮುಹೂರ್ತಕ್ಕೆ ಚಾಲನೆಯನ್ನ ಬೆಳಿಗ್ಗೆ 9 ಗಂಟೆಗೆ ಈ ಒಂದು ದೇವಸ್ಥಾನದ ಪ್ರಾಂಗಣದಲ್ಲಿ ಕೊಡ್ಲಿಕ್ಕಿದ್ದಾರೆ. ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ನಡೆಯುವಂತ ಸಂದರ್ಭದಲ್ಲಿ ಕೂಡ ಸುಂದರ ಉಳ್ಳಾಲ್ ಆಡಳಿತ ಮುಕ್ತೇಶ್ವರರು ಮಲ್ರಾಯ ದೇವಸ್ಥಾನದ ಅವನು ಮುಖ್ಯಸ್ಥರು ಅವರು, ಬಾಬು ಶಾಸ್ತ್ರ ಕಿನ್ಯ ಇರ್ಬೋದು, ಇನ್ನಿತರ ಬೇರೆ ಬೇರೆ ದೇವಸ್ಥಾನದ ಪ್ರಮುಖರಿರ್ಬೋದು ಮತ್ತು ದೈವಸ್ಥಾನದ ಜಾತಿ ಪ್ರಮುಖರು ಎಲ್ಲರೂ ಕೂಡ ಆ ದಿವಸ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಹೊರೆ ಕಾಣಿಕೆ ಮೆರವಣಿಗೆಯನ್ನು ಅದ್ದೂರಿಯಿಂದ ತರಲಿಕ್ಕೆ ಸಹಕಾರವನ್ನು ಮಾಡ್ಲಿಕ್ಕಿದ್ದಾರೆ. ನಂತರ ಮರುದಿವಸ ನಡೆಯುವಂತ ಕಾರ್ಯಕ್ರಮದಲ್ಲಿ ಈ ದೇವಸ್ಥಾನಕ್ಕೆ ಪ್ರಾರಂಭದ ದಿನಗಳಲ್ಲಿ ಶಿಲಾನ್ಯಾಸ, ಈ ದೇವಸ್ಥಾನಕ್ಕೆ ಮೊದಲ ಒಂದು ಶಿಲಾನ್ಯಾಸ ಮಾಡಿ ಈ ದೇವಸ್ಥಾನಕ್ಕೆ ಹೊಸ ಚೈತನ್ಯವನ್ನ ಕೊಟ್ಟಂತ ಸನ್ಮಾನ್ಯ ಡಾಕ್ಟರ್ ಶ್ರೀ ಭೀಮೇಶ್ವರ ಜೋಶಿ ಅವರು, ಧರ್ಮದರ್ಶಿಗಳು, ನಮ್ಮ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಹೊರನಾಡು ದೇವಸ್ಥಾನದ ಅತ್ಯಂತ ಒಳ್ಳೆಯ ಮನಸ್ಸಿನವರು, ಹೃದಯವಂತರು ಮತ್ತು ಅವರ ಕೈಗುಣ ಅತ್ಯಂತ ಒಳ್ಳೆಯ ಗುಣವಂತರವರು. ಅವರ ಮತ್ತೆ ಈ ಒಂದು ಬ್ರಹ್ಮಕಲಶೋತ್ಸವದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಭೀಮೇಶ್ವರ ಜೋಶಿ ಅವರು ಮಾಡ್ಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರು ಬರ್ತಾರೆ. ಅದೇ ರೀತಿ ಡಾಕ್ಟರ್ ಕುಂಟಾರು ರವಿಶಂತ್ರಿ ಅವರು, ಈ ಕ್ಷೇತ್ರದ ಶಾಸಕರು ಮತ್ತು ವಿಧಾನಸಭೆ ಅಧ್ಯಕ್ಷರಾದ ಸನ್ಮಾನ್ಯ UT ಖಾದರ್ ಅವರು, ಅರುಣ್ ಶ್ಯಾಮ್ ಅವರು, ನಮ್ಮ ವಿವಿಧ ರಾಜಕೀಯ ಮತ್ತು ಸಾಮಾಜಿಕ ಸಂಘಟನಾತ್ಮಕ ಕೆಲಸ ಕಾರ್ಯದಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ, ಉಡುಪಿ ಜಿಲ್ಲೆಯ ಬೇರೆ ಬೇರೆ ನಮ್ಮ ಪ್ರಮುಖರು, ದಾನಿಗಳು, ಹಿತೈಷಿಗಳು ಮರುದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ದಿವಸ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ನಂತರ 3ನೇ ತಾರೀಕು ಕೂಡ ಕಟೀಲಿನ ಹಸರಣ್ಣರು, ನಮ್ಮ ಬಂಟ್ವಾಳದ ರಾಜೇಶ್ ನಾಯ್ಕರು, ಈ ರೀತಿ ಅನೇಕ ಧಾರ್ಮಿಕ ಸಾಮಾಜಿಕ ಮುಖಂಡರು ಕೂಡ ನಮ್ಮ ಜಿಲ್ಲೆ ಮತ್ತು ಹೊರ ರಾಜ್ಯದಿಂದ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. 4ನೇ ತಾರೀಕು ನಮ್ಮ ಕಟೀಲ್ನ ಅನಂತ ಪದ್ಮನಾಭ ಹಸರಣ್ಣರು, ಹಾಗೆ ಉತ್ತರ ವಿಧಾನಸಭಾ ಕ್ಷೇತ್ರ ಭರತ್ ಶೆಟ್ಟಿ ಅವರು, ಗುರ್ಮೈ ಸುರೇಶ್ ಶೆಟ್ಟಿ ಅವರು, ಯಶ್ಪಾಲ್ ಸುವರ್ಣರು, ಭಾಗೀರಥಿ ಮುರುಳಿ ಅವರು, ಈ ರೀತಿ ಅನೇಕ ನಮ್ಮ ದೇವಸ್ಥಾನದ ಪ್ರಮುಖರು ಭಾಗವಹಿಸ್ತಾರೆ. ರಾತ್ರಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. 5ನೇ ತಾರೀಕು ಮತ್ತೆ ಉಮಾನಾಥ್ ಕೋಟ್ಯಾನ್ರು, ಹರೀಶ್ ಪುಂಜರು, ಸದಾನಂದ ಶೆಟ್ಟಿ ಅವರು, ರಾಜಾರಾಮ್ ಭಟ್ರು, ಇನ್ನಿತರ ಅನೇಕ ಹಿರಿಯರು ಭಾಗವಹಿಸುವುದರ ಮುಖಾಂತರ ಈ ಒಂದು 5ನೇ ತಾರೀಕಿನ ಕಾರ್ಯಕ್ರಮ ಕೂಡ ನಡೀತದೆ. 6ನೇ ತಾರೀಕು ಈ ಒಂದು ಮಹತ್ವದ ಬ್ರಹ್ಮಕಲಶೋತ್ಸವದ ದಿನ. ಆ ದಿನ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ, ಭದ್ರಕಾಳಿ ದೇವರ ಪ್ರತಿಷ್ಠೆ, ಎಲ್ಲ ಕಾರ್ಯಕ್ರಮದ ನಂತರ ನಡೆಯುವಂತ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು, ಎಜೆ ಶೆಟ್ಟಿ ಅವರು, ನಮ್ಮ ಜಿಲ್ಲೆಯ ಸಂಸದರಾದ ಸನ್ಮಾನ್ಯ ಬ್ರಿಜೇಶ್ ಚೌಟ ಅವರು, ನಮ್ಮ ಜಿಲ್ಲೆಯ ಮಾಜಿ ಸಂಸದರು, ನಮ್ಮ ರಾಜ್ಯದ ಬಿಜೆಪಿಯ ಮಾಜಿ ಅಧ್ಯಕ್ಷರಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರು, ವೇದವ್ಯಾಸ್ ಕಾಮತ್ ಅವರು, ಅಶೋಕ್ ರೈ ಅವರು, ಡಾಕ್ಟರ್ ಟಿ ಶ್ಯಾಮ್ ಭಟ್ ಅವರು, ಇನ್ನಿತರ ಅನೇಕ ಹಿರಿಯರು ಮತ್ತು ಧಾರ್ಮಿಕ ಮುಖಂಡರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಒಟ್ಟು 6 ದಿನಗಳ ನಿರಂತರ ಧಾರ್ಮಿಕ ಕಾರ್ಯದಲ್ಲಿ ಬ್ರಹ್ಮಕಲಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಅದಕ್ಕೆ ಪೂರಕವಾಗಿ ನಿನ್ನೆ ನಮ್ಮ ಪ್ರಚಾರದ ಪ್ರಮುಖರಾಗಿರುವಂತಹ ಜಗದೀಶ್ ಆಚಾರ್ಯ ಅವರ ಒಂದು ನೇತೃತ್ವದಲ್ಲಿ ನಿನ್ನೆ ಈ ಉಮಾಮಹೇಶ್ವರಿ ದೇವರ ಹೆಸರಿನಲ್ಲಿ ಅವರೊಂದು ಭಕ್ತಿ ಗೀತೆಯನ್ನ ನಿನ್ನೆ ಅನಾವರಣ, ಅವರು ಬರೆದಿರುವಂತಹ ಭಕ್ತಿ ಗೀತೆಯನ್ನ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ನಿನ್ನೆ ಉದ್ಘಾಟನೆ ಮಾಡೋದ್ರ ಮುಖಾಂತರ ಈ ಬ್ರಹ್ಮಕಲಶೋತ್ಸವಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ನಿರಂತರವಾಗಿ ಬೇರೆ ಬೇರೆ ರೀತಿಯ ಪ್ರಚಾರ ಕಾರ್ಯ ಇರ್ಬೋದು, ಸಾಮಾಜಿಕ ಜಾಲದಲ್ಲಿ ಇರ್ಬೋದು, ಇನ್ನಿತರ ಅನೇಕ ಸೋಷಿಯಲ್ ಮೀಡಿಯಾ ಇರ್ಬೋದು ಮತ್ತು ನಮ್ಮ ಹೊರಗಡೆ ಅಲಂಕಾರದ ಮುಖಾಂತರ ಬೇರೆ ಬೇರೆ ರೀತಿಯ, ನಾವು ಹೇಳಿದಕ್ಕಿಂತ ಹೆಚ್ಚು ವಿವಿಧ ರೀತಿಯ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ನಮ್ಮ ಈ ಬ್ರಹ್ಮಕಲಶೋತ್ಸವ 14 ವರ್ಷಗಳ ನಂತರ ನಡೆಯುವಂತ ಈ ಒಂದು ಉಮಾಮಹೇಶ್ವರಿ ದೇವರ ಕಾಪಿಕಾಡ್ನ ಬ್ರಹ್ಮಕಲಶೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಿಮ್ಮೆಲ್ಲರ ಸಹಕಾರದಿಂದ ಮಾಡುವುದಾಗಿ ತೀರ್ಮಾನವನ್ನು ಮಾಡಿದ್ದೇವೆ. ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲಿ, ಊರಿನ ಭಕ್ತರಲ್ಲಿ ಮತ್ತು ಪರ ಊರಿನ ಎಲ್ಲ ಆತ್ಮೀಯ ಭಕ್ತರಲ್ಲಿ, ಎಲ್ಲ ಸಮಾಜದ ಬಾಂಧವರಲ್ಲಿ ವಿನಂತಿಯನ್ನ ಮಾಡುವುದು, ಈ ಒಂದು ಬ್ರಹ್ಮಕಲಶೋತ್ಸವ ಒಂದು ಐತಿಹಾಸಿಕವಾದ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯ ಆಗ್ಲಿಕ್ಕಿದೆ. ಲಕ್ಷಾಂತರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕಿದ್ದಾರೆ. ಲಕ್ಷಾಂತರ ಜನ ಈ ಅನ್ನ ಪ್ರಸಾದವನ್ನ ಸ್ವೀಕಾರ ಮಾಡ್ಲಿಕ್ಕಿದ್ದಾರೆ. ಲಕ್ಷಾಂತರ ಜನ ದೇವಿ ಅನ್ನಪೂರ್ಣೇಶ್ವರಿಯ, ಉಮಾಮಹೇಶ್ವರಿಯ
ಈ ಒಂದು ಕೃಪೆಯಿಂದ ಅವರ ಅನುಗ್ರಹದಿಂದ ನಡೆಯುವಂಥ ಕಾರ್ಯದಲ್ಲಿ ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಎಲ್ಲರ ಹತ್ರ ವಿನಂತಿ ಮಾಡೋದು, ಎಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ಭಾಗಿಗಳಾಗಬೇಕು, ಎಲ್ಲರೂ ಸಹಕಾರವನ್ನು ಕೊಡಬೇಕು. ತನು ಮನ ಧನಗಳಿಂದ ನಿಮ್ಮೆಲ್ಲ ಸಹಕಾರವನ್ನು ಕೊಡಬೇಕು. ನಾವು ವಿತರಣೆ ಆಮಂತ್ರಣ ಪತ್ರ ಕೊಡುವಂಥ ಸಂದರ್ಭದಲ್ಲಿ ಯಾರಿಗಾದರೂ ಕೊಡಲಿಕ್ಕೆ ತೊಂದರೆ ಆಗಿದ್ರೆ, ಏನಾದರೂ ವ್ಯತ್ಯಾಸ ಆಗಿದ್ರೆ ಎಲ್ಲವನ್ನ ದೇವರ ಈ ಒಂದು ಹೆಸರಿನಲ್ಲಿ ಮನ್ನಿಸಿ ಎಲ್ಲ ಆತ್ಮೀಯ ಬಂಧುಗಳು ಕೂಡ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಎಲ್ಲರೂ ಕೂಡ ಕಾರ್ಯಕರ್ತರಾಗಿ ತಮ್ಮ ತಮ್ಮ ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಬೇಕು ಅಂತ ಮತ್ತೆ ಮತ್ತೆ ವಿನಂತಿಯನ್ನ ಮಾಡಿ, ಮಾಧ್ಯಮದ ನೀವು ಕೂಡ ಎಲ್ಲ ರೀತಿಯ ಸಹಕಾರವನ್ನ ಕೊಡಬೇಕು. ನಮ್ಮ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಕಾರ್ಯವನ್ನ ಇಡೀ ದೇಶಕ್ಕೆ ವಿದೇಶಕ್ಕೆ ತಿಳಿಸುವಂತ ಕೆಲಸವನ್ನು ಕೂಡ ಮಾಧ್ಯಮದ ಮುಖಾಂತರ ನೀವು ಕೂಡ ಮಾಡಬೇಕು ಅಂತ ವಿನಂತಿಯನ್ನ ಮಾಡಿ, ಮತ್ತೆ ಮತ್ತೆ ಎಲ್ರಿಗೂ ಅತ್ಯಂತ ಪ್ರೀತಿಯ ಆಹ್ವಾನವನ್ನ ದೇವಸ್ಥಾನದ ಎಲ್ಲ ಪ್ರಮುಖರ ಪರವಾಗಿ ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಇಚ್ಛೆ ಪಡ್ತೇನೆ. ತಾರೀಕು 1ರಿಂದ 6ರ ತನಕ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗ್ತೈತೆ. ಯಾಕೆಂದ್ರೆ ಅದಕ್ಕೋಸ್ಕರ ಅದರ ಪ್ರಾಯೋಜಕರು ಇದ್ದಾರೆ. 1ನೇ ತಾರೀಕದಂದು ಶನೀಶ್ವರ ಮಹಾತ್ಮೆ 3 ನಾಟಕಗಳು ಬಹಳ ಅದ್ದೂರಿಯಾದಂಥ ನಾಟಕ. ಯಾಕೆಂದ್ರೆ ಎಲ್ಲ ಜನಮನ್ನಣೆ ಗಳಿಸಿದಂಥ ನಾಟಕಗಳಿದೆ. ಅದೇ ರೀತಿ ನೃತ್ಯ ವೈಭವ ಅರವಳ ಪ್ರತಿಷ್ಠಾನದವರಿಂದ ತಾರೀಕು ಅದು 3ರಂದು. ಅದೇ ರೀತಿ ತಾರೀಕು 2ರಂದು ವೈರಲ್ ವೈಶಲ್ಯ ಎಂಬ ತುಳು ಸಾಮಾಜಿಕ ನಾಟಕ. ಅದೇ ರೀತಿ ತಾರೀಕು 4ರಂದು ಭಕ್ತಿ ಭಾವಗಾನ ನಮ್ಮ ಜಗದೀಶ್ ಆಚಾರ್ಯ ತುಕೋಟ ಮತ್ತು ಬಳಗದವರಿಂದ. ಅದೇ ರೀತಿ ತಾರೀಕು 5ರಂದು ಕಾಪಿಕಾಡು ಮಿತ್ರ ಮಂಡಲ ಪ್ರಾಯೋಜಕತ್ವದ ಪುರಿಪುದಪ್ಪೆ ಜಲದುರ್ಗೆ. ಬ್ರಹ್ಮಕಲಶೋತ್ಸವದಂದು ನಮ್ಮ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಪ್ರಾಯೋಜಕತ್ವದಲ್ಲಿ ಶಿವಾಜಿ ಈ ನಾಟಕ ಪ್ರದರ್ಶನಗೊಳ್ಳಲಿದೆ. ಅದೇ ರೀತಿ ನಾವು ಈ ಒಂದು ಸ್ಥಳೀಯ ಮಕ್ಕಳಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಒಂದು 3 ದಿವಸ ಕೊಟ್ಟಿದ್ದೇವೆ. ಅವರ ಪ್ರತಿಭೆಯನ್ನು ಅನಾವರಣಗೊಳಿಸುವ ಮುಖಾಂತರ ಈ ಒಂದು ನಮ್ಮ ಬ್ರಹ್ಮಕಲಶ ವೇದಿಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಿದೆ. ಈಗಾಗಲೇ ತುಂಬಾ ನಮ್ಮ ಇಲ್ಲಿ ಊರಿನ ಪುಟಾಣಿ ಮಕ್ಕಳು ಅದಕ್ಕೆ ಹೆಸರುಗಳನ್ನು ನೋಂದಾಯಿಸಿದ್ದಾರೆ. ಅದೇ ರೀತಿ ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾಯೋಜಕರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಬಹಳ ಒಳ್ಳೊಳ್ಳೆಯ ಜನ ಮನ್ನಣೆ ಗಳಿಸಿದ ನಾಟಕಗಳು, ಅದೇ ರೀತಿ ಭಕ್ತಿ ಭಾವಗಾನ, ನೃತ್ಯ ವೈಭವ ಈ ಒಂದು ನಮ್ಮ ಉಮಾಮಹೇಶ್ವರಿ ಕಲಾ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರರು ಎ.ಜೆ. ಶೇಖರ್, ಆಡಳಿತ ಸಮಿತಿ ಕಾರ್ಯದರ್ಶಿ ದಿನೇಶ್ ಅತ್ತಾವರ, ಬ್ರಹ್ಮಕಲಶೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ಗೋಪಿನಾಥ್ ಕಾಪಿಕಾಡ್, ಸೇವಾ ಸಮಿತಿ ಅಧ್ಯಕ್ಷ ದಿನೇಶ್ ರೈ ಕಳ್ಳಿಗೆ, ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.